ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ನೀವ್ಯಾಕೆ ಇದನ್ನು ಒಪ್ಕೊಳ್ತಾ ಇಲ್ಲ? ನೋಡಿ, ಈ ಸಲ ಚುನಾವಣೆ ಅಭಿವೃದ್ಧಿಗಿಂತ ಜಾಸ್ತಿಯಾಗಿ ಒಂದು ಧರ್ಮ ಮತ್ತು ಅಧರ್ಮಗಳ ವಿರುದ್ಧ ಚುನಾವಣೆ ಅಂತ ಭಾವಿಸ್ತೇನೆ. ನಿಮ್ಗೆ ಗೊತ್ತಿರ್ಬೋದು ಎಷ್ಟೆಷ್ಟು ಹಾಲ ಇದೆ ಈ ರಾಜ್ಯದಲ್ಲಿ ಆಗ್ತಾಯಿದೆ, ಈ ಸರ್ಕಾರದಲ್ಲಿ ಆಗ್ತಾಯಿದೆ. ನಿಮಗೆ ನಿನ್ನೆ ಕೂಡ ಈಶ್ವರ್ ಕಟೀಲ್ ಅವ್ರ ಮೇಲೆ ಒಂದು ಹಲ್ಲೆ ಪ್ರಯತ್ನ ಆಗಿದೆ. ಅವ್ರು ಹೇಳಿದ್ದಾರೆ ನೇರವಾಗಿ ಇದು ಕಾಂಗ್ರೆಸ್ಗೆ ಹೊಣೆ ಅನ್ನೋಂಥ ಒಂದು ಮಾತನ್ನು ಹೇಳಿದ್ದಾರೆ. ಒಂದು ರೀತಿಯಲ್ಲಿ ಕರಾವಳಿಯಲ್ಲಿ ಶಾಂತಿಯನ್ನು ಕದಡ್ತಕ್ಕಂಥ ಕೆಲಸವನ್ನು ಅವರೇ ಮಾಡ್ತಿದ್ದಾರೆ. ಈಗ ನಿನ್ನೆ ಯಾರೋ ನಮ್ಮ ಹುಡುಗರು ಹೇಳ್ತಾಯಿದ್ರು, ಪೊಲೀಸರ ಮುಖಾಂತರ ದಬಾವಣೆ ಮಾಡಿ ನಮ್ಮ ಕಾರ್ಯಕರ್ತ ಹತ್ತಿಕ್ಕತಕ್ಕಂಥ ಕೆಲಸ ಆಗ್ತದೆ. ಈ ದಿವಸ ಯಾವ ರಾಜಕೀಯ ಪಕ್ಷಕ್ಕೆ ಬರಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಿರಬೇಕು, ನಾವು ಕೆಲಸ ಮಾಡಬೇಕು, ನಾವು ಪ್ರಾಮಾಣಿಕರಾಗಿರಬೇಕು, ಮತ್ತು ಜನರ ಕಣ್ಣೀರನ್ನು ಒರೆಸೋದು ಕೆಲಸ ಮಾಡಬೇಕು, ಮತ್ತು ಅವರ ಧ್ವನಿಗೆ ನಾವು ಧ್ವನಿ ಆಗತಕ್ಕಂಥದ್ದು ಒಂದು ಜವಾಬ್ದಾರಿ ರಾಜಕಾರಣಿ ಇರ್ತಕ್ಕಂಥದ್ದು. ಇವರು ಎಷ್ಟೇ ಬೊಗಳೆ ಬಿಟ್ಟು ಕೂಡ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಇವರು ರಾಜ್ಯ ಸರ್ಕಾರದವ್ರು ನಾವು ಅದು ನಮ್ಮ ಯೋಜನೆ ಅಂತೇಳಿ ಹೇಳ್ಕೊಳ್ತಾರೆ. ಈಗ ಇಲ್ಲೇ ಆಗಿರ್ಬೋದು, ಕೇಂದ್ರ ಸರ್ಕಾರದ ನಮ್ಮ ಸಿ ಆರ್ ಎಫ್ ಫಂಡ್ ಇರ್ಬೋದು, ಅದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಕೆಲಸವನ್ನು ಸೊರಕೆಯವರು ಮಾಡ್ತಾರೆ. ಇದು ನಾಚಿಕೆಗೇಡಿನ ಸಂಗತಿ, ಇದು ಆಗಬಾರ್ದು. ಈ ನಿಟ್ಟಿನಲ್ಲಿ ಮತ್ತು ಎಲ್ಲ ಕ್ಷೇತ್ರದಲ್ಲಿ, ಇದು ಕೇವಲ ಸೊರಕೆಯವರ ಕ್ಷೇತ್ರದಲ್ಲಿ ಇದಂತಲ್ಲ. ನಮ್ಮ ಇಲ್ಲಿ 57 ವೆಂಟೆಡ್ ಡ್ಯಾಮ್ ಮಾಡಿದ್ದಾರೆ. ಇಲ್ಲಿ ಬಹುಶಃ ಇಲ್ಲಿ 10 ವೆಂಟೆಡ್ ಡ್ಯಾಮ್ ಕೂಡ ಆಗಿಲ್ಲ. ಎಲ್ಲ ಕ್ಷೇತ್ರದಲ್ಲಿ ಆಗ್ತಾಯಿದೆ. ಇಲ್ಲಿ ಕರ್ನಾಟಕ ಅದಂತೆ ಇವತ್ತು ಅಭಿವೃದ್ಧಿ ಕೆಲಸ ಆಗ್ತಾಯಿದೆ. ಅದು ಬಹುಪಾಲು ಸುಮಾರು 70% ಕೇಂದ್ರ ಸರ್ಕಾರದ ಹಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾಪುವಿನ ಸಮಸ್ಯೆ ಬಗ್ಗೆ ಇಲ್ಲಿಯ ಜನಪ್ರತಿನಿಧಿಗಳು ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಹೇಗೆ ಅನಿಸ್ತದೆ ನಿಮಗೆ? ಈಗ ನೋಡಿ, ಅವರ ಪರಿಸ್ಥಿತಿಯಲ್ಲಿ ಬಂತು ಅಂತೇಳಿ ಮೊನ್ನೆ ಅವರೊಂದು ರ್ಯಾಲಿ ಮಾಡಿದ್ರು. ಇಲ್ಲಿ ಜನರಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದಷ್ಟು ಜನ ಕರ್ಕೊಂಡು ಹೋಗಿದ್ದಾರೆ. ಇವತ್ತು ನಿಮಗೆ ಹಕ್ಕುಪತ್ರ ಕೊಡ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತೇಳಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಕರ್ಕೊಂಡು ಹೋಗಿದ್ದಾರೆ. ಜನ ಬಂದು ಇಲ್ಲಿ ಬೈತಾಯಿದ್ರು ಅವರಿಗೆ, ಈ ಥರ ಸುಳ್ಳು ಹೇಳಿ ನಮ್ಗೆ ಕರ್ಕೊಂಡು ಹೋದ್ರು ಅಂತೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಸಮಸ್ಯೆಗಳು ಸಿಕ್ಕಾಪಟ್ಟಿದ್ದಾವೆ. ಇವರು ಮೊನ್ನೆ ಯಾರು ಹೇಳ್ತಿದ್ರು, ಮೈನ್ ರೋಡ್ ಬಿಟ್ಟು ಅವ್ರಿಗೆ ಕೆಳಗಡೆ ಮುಖ ಮಾಡಲೇ ಇಲ್ಲ ಅವರು ಅಂತಕ್ಕಂಥದ್ದು. ಮತ್ತೆ ಏನಿದೆ ಈ ಪ್ರಚಾರ, ಒಂದು ರಸ್ತೆ ಮಾಡಿ ಕಾಂಟ್ರಾಕ್ಟರ್ ಮೊದಲೇ ಹೇಳಿರ್ತಾರೆ ಇವರು, ನೀವೊಂದು 3 ಫ್ಲೆಕ್ಸ್ ಹಾಕಬೇಕು ಅಂತಕ್ಕಂಥ ಕಂಡೀಷನ್ ನಿಬಂಧನೆಯನ್ನು ಅವರು ಹಾಕ್ತಿದ್ದಾರೆ. ಕಾಪು ತಾಲೂಕು ರಚನೆಯಿಂದ BJPಗೆ ಏನು ನಷ್ಟ? ನೋಡಿ, ನಿಮ್ಗೆ ಹೇಳ್ತೀನಿ, ಈಗ ಪುರಸಭೆ ನಾವು ಮೊದಲಿಂದಲೇ ನಾವು ಅದಕ್ಕೆ ವಿರೋಧ ಮಾಡೋದು. ಕಾರಣ ಇಷ್ಟೇ, ನಮಗೆ ಗ್ರಾಮೀಣ ಕ್ರಮಾಂಕ ಅಂತ ಇತ್ತು, ಅದು ಹೋಯಿತು. ಮಕ್ಕಳಿಗೆ ಏನಾದರೂ ಒಂದು ಉದ್ಯೋಗ ಅವಕಾಶ, ವಿದ್ಯಾಭ್ಯಾಸ ಅವಕಾಶ ಗ್ರಾಮೀಣ ಕ್ರಮಾಂಕ ಮೂಲಕ ಸಿಗ್ತದೆ, ಅದು ಹೋಯ್ತು. ಅದು ಆಮೇಲೆ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡಿದ್ದಾರೆ ಕಾಪುನಲ್ಲಿ. ಬಹುಶಃ ಅದು ಇಷ್ಟು ತೊಂದರೆ ಕೊಡ್ತಾ ಇದೆ ಜನರಿಗೆ. ಒಂದು ಮನೆ ಕಟ್ಟಬೇಕಾದ್ರೂ ಕೂಡ ಅಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ. ಹಾಗಾಗಿ ಅನುಕೂಲಕ್ಕಿಂತ ಜಾಸ್ತಿ ಅನಾನುಕೂಲನೇ ಅಲ್ಲಿ ಆಗಿದೆ ಅಂತ ಭಾವಿಸ್ತೀನಿ ನಾನು. ನಗರಾಭಿವೃದ್ಧಿ ಸಚಿವರಾಗಿ ಸೊರಕೆಯವರು ಇಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಮತ್ತು ಇದ್ದ ಅವಕಾಶವನ್ನು ಬಳಸಿಕೊಂಡಿದ್ದಾರೆ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರೆ. ಆದರೆ ನೀವು ಅದನ್ನು ಒಪ್ಪಿಗೆ ಸಿದ್ಧರಿದ್ದೀರಾ? ನೋಡಿ, ಅವರೊಂದು ಬುದ್ಧಿವಂತಿಕೆ ಏನು ಮಾಡಿದ್ದಾರೆ, 4 ವರ್ಷ ಕೆಲಸನೇ ಮಾಡಲಿಲ್ಲ. ಕೊನೆಯ ಒಂದು ವರ್ಷದಲ್ಲಿ ಅವರು ಜನರ ಕಣ್ಣೊರೆಸುವಂಥ ಕೆಲಸವನ್ನು ಮಾಡ್ತಾರೆ. ಜನರಿಗೆ ಆ ಒಂದು ಕೆಲಸ ಮಾಡಿ ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆಮೇಲೆ ಅವ್ರು ಕಳ್ಕೊಂಡ್ರು. ಯಾಕೆ ಕಳ್ಕೊಂಡ್ರು? ಅವರ ನಿಷ್ಕ್ರಿಯತೆಯಿಂದ ಅವರು ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕಳ್ಕೊಂಡ್ರು ಅವರು. ಇದಕ್ಕಿಂತ ಇದು ಅವರಿಗಾದ ಅವಮಾನ ಅಲ್ಲ, ಇದು ಕಾಪು ಕ್ಷೇತ್ರಕ್ಕಾದಂಥ ಅವಮಾನ. ಒಬ್ಬ ಒಳ್ಳೆಯ ಪೋರ್ಟ್ಫೋಲಿಯೋ ಇರ್ತಕ್ಕಂಥ ಮಂತ್ರಿ ಏನು ಬೇಕಾದ್ರೆ ಮಾಡ್ಬೋದಾಗಿತ್ತು, ಮಾಡಲಿಲ್ಲ ಅವರು. ಆ ಕಾರಣಕ್ಕಾಗಿ ಅವರ ಸ್ಥಾನವನ್ನು ಸಂಪುಟ ದರ್ಜೆಯಿಂದ ಅವರು ಸಿದ್ದರಾಮಯ್ಯವರು ಅವ್ರನ್ನ ಕೆಳಗಿಳಿಸಿದರು. ಅವ್ರು ಹೇಳಿದರು, ಅದಕ್ಷ ಮತ್ತು ಅಪ್ರಾಮಾಣಿಕ ಭ್ರಷ್ಟ ಮಂತ್ರಿಗಳನ್ನಷ್ಟೇ ನಾನು ತೆಗಿತಿದ್ದೇನೆ ಅಂತಕ್ಕಂಥ ಮಾತಾಡಿ. ಇದಕ್ಕಿಂತ ಉದಾಹರಣೆ ಅವರ ಮುಖ್ಯಮಂತ್ರಿ ಹೇಳಿರ್ತಕ್ಕಂಥದ್ದು. ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಇದು ಕಾಪು ಕ್ಷೇತ್ರಕ್ಕಾದಂಥ ಅವಮಾನ. ಇದು ರಾಜ್ಯ ಸರ್ಕಾರದ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಅತ್ಯಂತ ಕೆಟ್ಟ ಮತ್ತು ದುಷ್ಟ ಸರ್ಕಾರ. ನಿಮ್ಗೆ ಗೊತ್ತಿರ್ಬೋದು, 24 ಜನ ಹಿಂದೂ ಕಾರ್ಯಕರ್ತರಲ್ಲಿ ಕೊಲೆ ಆಗಿದೆ. ಕೊಲೆಯನ್ನು ಯಾರೂ ಸಮರ್ಥನೆ ಮಾಡಬಾರ್ದು. ಒಂದೇ ಕೊಲೆಯ ಒಬ್ಬರ ಸಾವಿನ ಮೇಲೆ ಕಟ್ತಕ್ಕಂಥ ರಾಜಕೀಯ ಅದು ಅರಮನೆ ಇದಲ್ಲ, ಅದು ಯಾವ ಕಾಲಕ್ಕೂ ಶಾಶ್ವತ ಉಳಿಯುವಂಥದ್ದಲ್ಲ. ಅದು ಇವತ್ತು ಆ ರೀತಿಯಾಗಿದೆ. ಅವರು ಈ ಹತ್ಯೆ ರಾಜಕಾರಣ ಅದು ಯಾವ ಧರ್ಮಕ್ಕೆ ಕೂಡ ಒಳ್ಳೆಯದಲ್ಲ. ಯಾರ ತಂದೆನೋ, ಯಾರ ಮಗನೋ, ಯಾರ ಗಂಡನೋ, ಯಾರ ಅಣ್ಣನೋ, ಯಾರ ತಮ್ಮನೋ, ಸಂಕಟ ಎಲ್ರಿಗೂ ಒಂದೇ ರೀತಿ ಇರ್ತದೆ. ಹಾಗಾಗಿ ಅತ್ಯಂತ ಈಗ ನಿಮಗೆ ಗೊತ್ತಿರ್ಬೋದು, ಈಗ ನಾವೆಲ್ಲ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ಅಲ್ಲಿ ಹೋದಾಗ ನಮ್ಗೆ ಅರ್ಥ ಆಗ್ತದೆ ಎಷ್ಟು ಭ್ರಷ್ಟಾಚಾರ ಇದೆ ಅಂತೇಳಿ. ಮೈಯೆಲ್ಲ ಉರಿದೋಗ್ತದೆ. ಸರ್ಕಾರದ ಭಾಗ್ಯಗಳು ಜನರಿಗೆ ಒಳ್ಳೆಯದನ್ನು ಮಾಡಿಲ್ವಾ? ನೋಡಿ, ಅನ್ನಭಾಗ್ಯ ಅಲ್ಲ, ಅದು ಕನ್ನಭಾಗ್ಯ. ಅದು
ನಾನು ನಿಮ್ಗೆ ಹೇಳ್ತೇನೆ. ಅದರಲ್ಲಿ ಕೊಬ್ಬಿ ಹೋದಂಥವರು ಅಲ್ಲಿ ಕೆಲವು ಜನ ಭ್ರಷ್ಟರು, ಆ ದಲ್ಲಾಳಿಗಳಿರ್ಬೋದು, ಸಪ್ಲೈಯರ್ಸ್ ಇರ್ಬೋದು, ಅಧಿಕಾರಿಗಳಿರ್ಬೋದು, ಅವರು ಅದರಲ್ಲಿ ಉದ್ಧಾರ ಆದರು. ಜನ ಅದು ಅನ್ನ ತಿನ್ನೋ ಹಾಗಿದೆಯಾ? ಜನಸಾಮಾನ್ಯರು ಹೋಗಿ ಕೇಳಿ, ಆ ಅನ್ನ ತಿನ್ನೋ ಹಾಗೆ ಕೂಡ ಇಲ್ಲ. ಟಿಕೆಟ್ಗಾಗಿ ನೀವು ಕೂಡ ಕಾಪುವಿನಲ್ಲಿ ಪ್ರಚಾರ ಮಾಡುತ್ತಿದ್ದೀರಾ? ನೋಡಿ, ನಾವು ಆಕಸ್ಮಿಕವಾಗಿ ರಾಜಕೀಯ ಬಂದಂಥವ್ರು. ನಾವು ಒಂದಷ್ಟು ಭಾಳಷ್ಟು ಕಷ್ಟಪಟ್ಟು ಮೇಲೆ ಬಂದಂಥವ್ರು. ನಿಮ್ಗೆ ಗೊತ್ತಿರ್ಬೋದು, ನಾವೇನು ದೊಡ್ಡ ಮನೆತನದಿಂದ ಬಂದಂಥವರಲ್ಲ, ದೊಡ್ಡ ಮನೆಯಿಂದ ಬಂದಂಥವರಲ್ಲ. ನಾನು ಕೇವಲ ಒಂದು ಜೊತೆ ಬಟ್ಟೆಯಿಂದ ದೂರದ ಬಳ್ಳಾರಿಗೆ ಹೋದಂಥವ್ರು. ನನಗೆ ಅನ್ನ ಮತ್ತು ಆಶ್ರಯವನ್ನು ಅರಿವೆಯನ್ನು ಕೊಟ್ಟಂಥವರು ಬಳ್ಳಾರಿ. ಆಮೇಲೆ ಇತ್ತೀಚೆಗೆ ಒಂದು 7-8 ವರ್ಷಗಳಿಂದ ಊರಲ್ಲಿ ಸೆಟ್ಲ್ ಆಗಿದ್ದೇನೆ. ಒಂದಷ್ಟು ಇಲ್ಲಿ ಡೈರಿಯನ್ನು ಮಾಡಿ ಹೈನುಗಾರಿಕೆಯನ್ನು ಮಾಡಿದ್ದೇನೆ, ಒಂದಷ್ಟು ಕೃಷಿ ಮಾಡ್ತಾಯಿದ್ದೇನೆ, ಒಂದಷ್ಟು ವ್ಯವಹಾರ ಇದೆ, ಮಾಡ್ತಾಯಿದ್ದೀವಿ. ನಮಗೇನೋ ನಾವು ಆ ಕಷ್ಟ, ಯಾಕಂದರೆ ನಾನು ಒಂದು ಹೇಳ್ತಿರುವಂಥದ್ದು, ನಮಗೆ ಹಸಿವು ಗೊತ್ತಿದೆ, ಅವಮಾನ ಗೊತ್ತಿದೆ, ಬಡತನ ಗೊತ್ತಿದೆ, ಅದರ ಅನುಭವ ಇದೆ. ಆ ಕಾರಣಕ್ಕಾಗಿ ಒಂದಷ್ಟು ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೆ. ಈ ಕಾಂಗ್ರೆಸ್ ಅವರು ಬಂದು ಇಲ್ಲ ನೀವು ನಮಗೆ ಅಭ್ಯರ್ಥಿ ಆಗಬೇಕು ಅಂತೇಳಿ ಹೊಸ ಸಲ ಕರ್ಕೊಂಬಂದರು. ನಿಮ್ಗೆ ಗೊತ್ತಿರ್ಬೋದು, ಸುಮಾರು ನಮಗೆಲ್ಲ ಖರ್ಚು ಮಾಡಿಸಿ, ನಾನು ಯಾರನ್ನ ಹೆಸರು ಹೇಳಿ ತೆಗಿಲಿಕ್ಕೆ ಹೋಗೋದಿಲ್ಲ. ನಮಗೆ ಒಂದು ಪ್ರಾರಬ್ಧ ಅಂತ ಭಾವಿಸ್ತೇನೆ. ನಮಗೊಂದು ಯೋಗ ಇರಬೇಕು ಅಂತ ಹೇಳಿದ್ರೆ ಬಿಟ್ಟು ಯಾರನ್ನು ಟೀಕೆ ಮಾಡಲಿಕ್ಕೆ ಹೋಗಲಿಲ್ಲ. ಈ ಥರ ಮಾಡಿ ಕೊನೆಗೆ ನಮಗೆ ಮರ್ಯಾದೆ ಪ್ರಶ್ನೆ ಆಗಿದೆ. ಮತ್ತು ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೇನೆ. ನಾನು ಹೇಳೋವಂಥ ಇಷ್ಟು ಜನ ಒಪ್ಪಿದರೆ ನಮಗೆ ಏನಾದರೂ ಟಿಕೆಟ್ ಕೊಡಲಿ, ಜನಾಭಿಪ್ರಾಯವನ್ನು ತಿಳ್ಕೊಂಡು ನಮಗೆ ಏನಾದರೂ ಒಂದು ಅವಕಾಶವನ್ನು ಕೊಡಿ. ಇಲ್ಲ, ನಮ್ಮಲ್ಲಿ ಇನ್ನೂ ಆ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ. ಆ ಪ್ರಕ್ರಿಯೆ ಪ್ರಾರಂಭ ಖಂಡಿತ ನಾನು ಅರ್ಜಿ ಸಲ್ಲಿಸ್ತೇನೆ. ನಾನು ಟಿಕೆಟ್ ಆಕಾಂಕ್ಷಿಯಾಗಿರುವ ನೀವು ಕಾಪುವಿನ ಬದಲಾವಣೆಗೆ ಯಾವ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಿ? ನೋಡಿ, ತುಂಬ ಅವಕಾಶ ಇದೆ. ಇವತ್ತು ನಾವು ಬೇರೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿಯ ಟೂರಿಸಮ್ ಅದನ್ನು ನೋಡುವಾಗ ನಮ್ಮ ಕಾಪು ಅದಕ್ಕಿಂತ ಉತ್ತಮವಾಗಿದೆ. ಒಂದು ಒಳ್ಳೆಯ ಸಮುದ್ರ ಕಿನಾರೆ ನಮಗಿದೆ. ಆಮೇಲೆ ಟೂರಿಸಮನ್ನು ಇಲ್ಲಿ ಬೇಕಾದಷ್ಟು ಡೆವಲಪ್ ಮಾಡ್ಬೋದು. ಸರ್ಕಾರದಿಂದ ಸಿಗ್ತಕ್ಕಂಥ ಅದೆಷ್ಟೋ ಸವಲತ್ತುಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಾವು ಜನಮಾನಸಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ಬೋದು. ಆಮೇಲೆ ರಸ್ತೆ ಇರ್ಬೋದು, ನೀರಿರ್ಬೋದು, ದೀಪದ ವ್ಯವಸ್ಥೆ ಇರ್ಬೋದು, ಇದು ಇನ್ನೂ ಭಾಳಷ್ಟು ಕಡೆ ಸಿಗಲಿಲ್ಲ. ಇಲ್ಲೇ ಒಂದು ರಸ್ತೆಯನ್ನು ನೀವು ನೋಡಬೇಕು, ಸರ್ಕಸ್ ಮಾಡಬೇಕಾಗ್ತದೆ. ಆಮೇಲೆ ಸೊರಕೆಯವರು ಕೂಡ ಎಲ್ಲಿಗೆ ಅಲ್ಲಿ BJP ಯಾವ ಪಂಚಾಯತಿಯಲ್ಲಿ BJPಯನ್ನು ಗೆಲ್ಲಿಸಿದಾರೋ ಅಲ್ಲಿ ಅವರು ಅನುದಾನ ಕೊಡುವುದಿಲ್ಲ, ತಾರತಮ್ಯವನ್ನು ಮಾಡ್ತಾಯಿದ್ದಾರೆ. ಅದನ್ನೆಲ್ಲವನ್ನು ಈಗ ನಾವು ಈ ಒಂದು ಸಲ ಒಬ್ಬ ಶಾಸಕನಾದ ಮೇಲೆ ಒಬ್ಬ ತಾಯಿ ಸ್ಥಾನದಲ್ಲಿರಬೇಕು, ಆ ಕ್ಷೇತ್ರಕ್ಕೆ ತಾಯಿ ಸ್ಥಾನದಲ್ಲಿರಬೇಕು. ಗರ್ಭಗುಡಿಯಲ್ಲಿ ದೇವರಿದ್ದಂಗೆ ಇರಬೇಕು. ಯಾರು ಬಂದು ತಥಾಸ್ಥ ಅನ್ನಬೇಕು. ಅಲ್ಲಿ ಪಕ್ಷ ಬರೋದಿಲ್ಲ, ಧರ್ಮ ಬರೋದಿಲ್ಲ, ಜಾತಿ ಬರೋದಿಲ್ಲ. ಆ ಒಂದು ಜಾತಿ ಮತ್ತು ಧರ್ಮ ಮತ್ತು ಪಕ್ಷವನ್ನು ಮೀರಿ ಜನಸೇವೆ ಮಾಡ್ತಕ್ಕಂಥ ಇಚ್ಛೆಯನ್ನು ನಾನು ಹೊಂದಿದ್ದೇನೆ. ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ BJPಯನ್ನು ಸೋಲಿಸಲು ಅನೇಕ ಪಕ್ಷೇತರರು ಒಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದನ್ನು ನೀವು ಹೇಗೆ ಎದುರಿಸುತ್ತೀರಿ? ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಈ ದೇಶದಲ್ಲಿ ಚುನಾವಣೆ ಎದುರಿಸುವಂಥ ಹಕ್ಕನ್ನು ಪ್ರಜಾಪ್ರಭುತ್ವ ನಮ್ಗೆ ಕೊಟ್ಟಿದೆ, ನಮ್ಮ ಸಂವಿಧಾನ ಕೊಟ್ಟಿದೆ. ಅದನ್ನು ಮೀರಿ ಇವತ್ತು ನಾನು ನಿಮ್ಗೆ ಹೇಳ್ತೇನೆ, ಪಕ್ಷ ಮನೆಗೆ ತಲುಪಿದೆ. ಕಾಲಘಟ್ಟ ಒಂದಿತ್ತು, ಸೋಲ್ತೇವೆ ಅಂತ ಗೊತ್ತಿದ್ರು ಕೂಡ ಜನ ಇವತ್ತು ನಮ್ಮ VS ಆಚಾರ್ಯ ಅಂತವ್ರನ್ನ ನಿಲ್ಲಿಸ್ಬೇಕು, ನಾವು ಪಕ್ಷದ ಕರಂಬಳ್ಳಿ ಸಂಜೀವ ಶೆಟ್ಟರ್ ಅಂತವ್ರು ನಿಲ್ಲಿಸ್ಬೇಕು. ಈಗ ಅವರ ಹೆಸರು, ಆಮೇಲೆ ದೇಶ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಈ ದೇಶದ ಒಂದು ಹೆಗ್ಗಳಿಕೆಯನ್ನು, ಈ ದೇಶದ ಕೀರ್ತಿಯನ್ನು ಹೆಚ್ಚಿಸಿದಂಥ ಕೀರ್ತಿ ನಮ್ಮ ನರೇಂದ್ರ ಮೋದಿಯವರು ಸಲ್ಲಬೇಕು. ಅವರ ಹೆಸರನ್ನು ಹೇಳ್ಕೊಂಡು ನಾವು ಜನರ ಹತ್ತಿರ ಹೋಗ್ತೀವಿ. ಆಮೇಲೆ ಪಕ್ಷ ಇವತ್ತು ಮನೆಗೆ ತಲುಪಿದೆ. ಕಾರ್ಯಕರ್ತರು, ಲಕ್ಷಾಂತರ ಸಂಖ್ಯೆಯ ಕಾರ್ಯಕರ್ತರು ಇಲ್ಲಿ ಇದ್ದಾರೆ. ನಮಗೆ ಕೇಳ್ತಾರೆ ಯಾವಾಗ ಡಿಕ್ಲೇರ್ ಆಗ್ತದೆ ಹೇಳಿ, ನಾವು ಕೆಲಸ ಮಾಡಬೇಕಂತಕ್ಕಂಥ ಹುಮ್ಮಸ್ಸು ಅವರಲ್ಲಿದೆ. ಆ ಕಾರಣಕ್ಕಾಗಿ ಕರಾವಳಿ, ಕಾಪು ಮಾತ್ರ ಅಲ್ಲ, ಇಡೀ ಕರಾವಳಿ, ನಿಮ್ಮ ಅಲ್ಲಿಯ ಕಾರವಾರದಿಂದ ಹಿಡಿದು ಇಲ್ಲಿಯ ಕಾಸರಗೋಡಿನ ತನಕ ಕೂಡ ಇಡೀ ಕರಾವಳಿಯಲ್ಲಿ ಒಂದು BJP ಅಲೆ ಎದ್ದಿದೆ. ಆ ಕಾರಣಕ್ಕೆ ಯಾವುದೇ ಕಷ್ಟ ಆಗುವುದಿಲ್ಲ ಅಂತ ನಾನು ಭಾವಿಸ್ತೇನೆ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ, ಅಮಿತ್ ಶಾ ರವರ ಪ್ರಚಾರ ನಿರ್ಣಾಯಕ ಪಾತ್ರ ವಹಿಸುತ್ತದಾ? ಖಂಡಿತ. ನಿಮಗೆ ಗೊತ್ತಿರಲಿ, ಈ ದೇಶದ 77% ಜಾಗದಲ್ಲಿ ಇವತ್ತು BJP ಆಡಳಿತ ನಡೆಸ್ತಾ ಇದೆ. ಆಮೇಲೆ ಇನ್ನು ಉಳಿದಿರೋದವರು ಕೊನೆಯ ಒಂದು ರಾಜ್ಯ ಅಂತೇಳಿ ಅದು ಕರ್ನಾಟಕ ರಾಜ್ಯ. ಹಾಗಾಗಿ ಶತಸಿದ್ಧವಾಗಿ ಇಲ್ಲಿ ಅಧಿಕಾರಕ್ಕೆ ಬರ್ತದೆ, ಯಾವುದೇ ಸಂಶಯ ಬೇಡ. BS ಯಡಿಯೂರಪ್ಪನವ್ರು ಮಾಡಿರ್ತಕ್ಕಂಥ ಆ ಕಾಲಘಟ್ಟದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು, ಒಂದು ಸಣ್ಣ ಗೊಂದಲದಿಂದ ಅವತ್ತು BJP ಸೋಲಾಯ್ತು ಬಿಟ್ಟರೆ ಅದು ಬಹುಶಃ ಜನರ ನಿರ್ಧಾರ ಅಲ್ಲ, ಅದು ನಮ್ಮಿಂದಾಗಿ ನಾವೇ ಮಾಡಿರ್ತಕ್ಕಂಥ ಒಂದು ಸಣ್ಣ ತಪ್ಪಿಂದಾಗಿದೆ ಬಿಟ್ಟರೆ. ಇಲ್ಲಿ ಎಷ್ಟು ಕ್ಷೇತ್ರಗಳನ್ನು ಗೆಲ್ಲುವ ನಿರೀಕ್ಷೆಗಳನ್ನು ಹೊಂದಿದ್ದೀರಿ?
ನಮ್ಮ ಗುರಿ 5ಕ್ಕೆ 5 ಗೆಲ್ತದೆ ಅಂತಕ್ಕಂಥ ಗುರಿ ಇದೆ, ಮತ್ತು ಸಂಘಟನೆ ಭಾಳ ಬಲಿಷ್ಠವಾಗಿದೆ. ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಲು ನಿಮ್ಮ ರಣತಂತ್ರ ಯಾವುದು? ಇಲ್ಲ ನೋಡಿ, ಅವರು ಅಮಿತ್ ಶಾ ಅವರು ಹೇಳ್ತಕ್ಕಂಥ ಮೊದಲು ಬೂತ್ ಗೆಲ್ಲಬೇಕು, ಅನಂತರ ಕ್ಷೇತ್ರ ಗೆಲ್ಲಬೇಕು, ಅನಂತರ ಜಿಲ್ಲೆಯನ್ನು ಗೆಲ್ಲಬೇಕು, ರಾಜ್ಯವನ್ನು ಗೆಲ್ಲಬೇಕು, ರಾಷ್ಟ್ರವನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ಅವರು ಮತ್ತೆ ಮತ್ತೆ ಹೇಳಿರ್ತಕ್ಕಂಥದ್ದು. ಬೂತಲ್ಲಿ ಹೋಗಿ ಕೆಲಸ ಮಾಡಿ. ಅದಕ್ಕಿಂತ ಈಗ ಏನಾಗಿದೆ, ಈಗ ಪೇಜ್ ಪ್ರಮುಖ ಅಂತ ಮಾಡ್ತಾರೆ, ಒಂದೊಂದು ಪೇಜಿಗೆ ಒಬ್ಬ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ರೀತಿ ಸಂಘಟನೆ ಈ ಒಂದು ಕೇವಲ ಒಂದು 60 ಓಟಿನ ಜವಾಬ್ದಾರಿ ಒಬ್ಬರಿಗೆ, ಅದರಲ್ಲಿ ಒಂದು 8, 10, 12 ಮನೆಗಳಿರ್ತವೆ, ಆ ಜವಾಬ್ದಾರಿನ ಕೊಟ್ಟಿದ್ದಾರೆ. ಹಾಗಾಗಿ ಅದ್ಭುತ ರೀತಿಯಲ್ಲಿ ಒಂದು ಸಂಘಟನೆಯಲ್ಲಿ ನಡೀತಾ ಇದೆ ಇತ್ತು.